ಟೇಸ್ಟ್ ಬಂತು ತುಲೆ ತಿನ್ಕನ ಚಟ್ನಿ ಇಂಚಿನೈತೆ ಚಟ್ನಿ ತಿಮರೆದ ಅಂತಲೇ ಎಡ್ಡೆ ಕಾಯಿಂದಂಡ ತಿಂತದು ಸರಿ ನೋಡ್ಬೋದು ಕಲ್ಲರ್ ನೋಡ್ಬೋದು ನಮ್ಮ ಸೆಟ್ ದೋಸೆ ಹೇಗೆ ಮಾಡ್ತೇವೆ ನೋಡಿ ಆ ಥರ ಮಾತ್ರ ಅಪ್ಪಾಗ ಪುರೇರೆಗ್ಲ ನಮಸ್ಕಾರ 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 ದಾದ ಸ್ಪೆಷಲ್ ಏನಿ ಸ್ಪೆಷಲ್ ಎಲ್ಲ ಕಾಂಡೆ ಇದಾಯ್ತಾ ಅನ್ನ ತಿಂಡಿ ಅವಡತ ಅಂದೆ ಕೊಂಚ ಕಜಾರ್ತ ದೋಸೆ ಮಲ್ಪುಗ ಅಂದೆ ಕಜಾರಿತ ದೋಸೆನಾ ಕಜಾರ್ತ ದೋಸೆ ನಾಳೆಯ ಬೆಳಿಗ್ಗೆಯ ತಿಂಡಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಯಾವುದು ಬಾಯ್ಲ್ಡ್ ರೈಸ್ ಇದು ದೋಸೆ ಅವರು ಹೇಗೆ ಎಂತೆಲ್ಲ ಬೇಕಂತೇಳಿ ಅವರೇ ಹೇಳ್ತಾರೆ. ಬಾಯ್ಲ್ಡ್ ರೈಸ್ ತಗೊಂಡೆ ನಾವು ಊಟ ಮಾಡುವಂಥ ಅಕ್ಕಿ ಕೆಂಪಕ್ಕಿಯ ದೋಸೆ ಏತು ಪಾವುದೆ ತೊಂದರೆ ನಾಲ್ಕು ಪಾವು ಕೆಂಪಕ್ಕಿ ಬಾಯ್ಲ್ಡ್ ರೈಸ್ ಕಜೆ ಅಂತ ಹೇಳಿ ಕಜೆ ಅಕ್ಕಿ ಕುಚಲಕ್ಕಿ ಅರ್ಧ ಪಾವಿನಷ್ಟು ಬೆಳ್ತಿಗೆ ಹಾಕಿ ಅದಕ್ಕೆ ಸ್ವಲ್ಪ, ಯಾಕೆಂದ್ರೆ ಅದು ಸ್ವಲ್ಪ ದಪ್ಪ ಅಕ್ಕಿ, ಅದಕ್ಕೋಸ್ಕರ ನಾವು ಬೆಳ್ತಿಗೆ ಹಾಕಿ ಅರ್ಧ ಪಾವಿನಷ್ಟು ಮೆತ್ತೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೇವೆ. ಒಟ್ಟಿಗೆ ಹಾಕುವಂಥದ್ದು ಉರ್ದು ಎತ್ತದೆ ತುನವರು ಎರಡು ಹಿಡಿಯಷ್ಟು ಉದ್ದಿನ ಬೇಳೆ, ಅದು ನಾವು ಇಡೀ ಉದ್ದು ತಕೊಂಡಿದ್ದೇವೆ. ಸರಿ ಸರಿ ಇದರಿಂದ ದಿಕ್ಕದಿ ಹೊಡದೆ ಈಗ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಡುವಂಥದ್ದು. ಸರಿ ಗಣ್ಣು ತೊಳೆದಾಯ್ತು, ನೆನೆಸಿಡುವ. ಸರಿ ಅದು ಕಜಾರಿ, ಅದು ನೆನೆಯಲಿಕ್ಕೆ ತುಂಬ ಕಷ್ಟ, ಹಾಗೆ ಒಂದು 7-8 ಗಂಟೆ ನೆನೆಯಿಡಬೇಕು. ಸರಿ ಕಜಾರಿ ಪೂರ ಒಟ್ಟಿಗೆ ಉಂಟು, ಚೆನ್ನಾಗಿ ಕಡಿಬೇಕು. ಜಾಸ್ತಿ ಬೆಳ್ತಿಗೆ ಪಕ್ಕ ಸಣ್ಣ ಕಜಾರಿ ಅಲ್ಲ, ಪಕ್ಕ ಸಣ್ಣ ಉಪ್ಪು ಮಾಡ್ದು ಏತುಕೊಡು ಅದು ಉಪ್ಪು ಮಾಡ್ತಾರೆ. ಸರಿ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಉಪ್ಪು ಮಾಡಬೇಕು, ಹೋಲ್ಸೇಲ್ ಮಾಡಬೇಕಾ? ಅದು ಸಣ್ಣ ಹೌದು, ಸಣ್ಣ ಹೌದು ಬೊಕ್ಕ ಕಲಸು ದೀಕ ಕಲಪುಗ. ಸರಿ ಮಿಕ್ಸಪ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇನ್ನು ಹದ ಮಾಡ್ಲಿಕ್ಕೆ ಉಂಟು, ನೀರೊದ್ದೆ ಬೈಪು ಕಲರ್ ನೋಡ್ಬೋದು, ಕಲರ್ ಚೇಂಜ್ ಉಂಟು. ಅದ ಬಂದ ಅಂತ ಗಟ್ಟಿದ್ದು ನೀರು ಬೈತದೆ. ಸರಿ ದೋಸೆ ಎಲ್ಲ ಕಲರ್ ಚೇಂಜ್, ಅದೇ ಕೆಂಪು ಬರ್ಪುಡು ಕಲರ್. ಸರಿ ಚೂರು ದಿಂಜಾತು ಒಂಜಿ 2 ಚಮಚದಾತು ಇದು ಬಂದು ಸಕ್ಕರೆ ಆಡೋದು. ಸಕ್ಕರೆ ಅಡ್ಡ ಒಂಚೂರು ಬಂದ ಮೆತ್ತರ ರೆಡ್ ಸಕ್ಕರೆ ಹಾಕ್ಬೇಕಂತೆ, 1-2 ಚಮಚ, ಯಾಕೆಂದ್ರೆ ಅದು ಒಳ್ಳೆ ಇದು ಎಂತ ಹೇಳ್ತಾರೆ, ಹಿಟ್ಟು ಒಂದ್ಸಲ ಪಾಡ್ದೆ ಒಂಚೂರು ಸಕ್ಕರೆ ಒಳ್ಳೆ ಬರ್ತದೆ ಅಂತ ಹೇಳಿ ಸೋಕು ಇದು ಹಾಕ್ಬಿಡು, ರುಚಿಕ್ಲ ಹಾಕೊಂಡು ಒಂಚೂರು ಮೆತ್ತನೆ ಹಾಕ್ಲ ಸಕ್ಕರೆ ಹಾಕಿ ರೆಡ್ ಹಾಕೊಂಡು. ಹದ ಯಾವತ್ತೆ ಇದು ಯಾವ ಬೊಕ್ಕ ಅವು ತೆಲ್ಪಣ್ಣನ ದೋಸೆ ಆಯ್ಪರ ಬಂಗ ಹಾಕ್ಬಿಡದ ಅಂದೆ. ಸರಿ ಇಷ್ಟ ಹದ ಸಾಕು, ಇನ್ನು ಕಟ್ಟಿ ಎಲ್ಲ ಇಡುವ. ಸರಿ ಸರಿ ಬೈದಿತ್ತು ಕಟ್ಟಿ ಬಂದಿಕ್ಕ. ಸರಿ ಮೀಕಿ ಇತ್ತೆ ಸೆಕೆ ತೈಚೆ ಬರ್ಬಿಡು, ಚಂಚದಾಗ್ಬಿಡೋದಂತೆ ಇದು ಹಾಕ್ಬಿಡು, ಇತ್ತೆ ಸೆಕೆ ಆತ ಅಂದೆ. ಸರಿ ಒಲೆ ಹತ್ರ ಇಡ್ತಾ ಇದ್ದೇವೆ, ಒಳ್ಳೆ ಬಂದ ಬರ್ಲಿ ಅಂತ, ಹಿಟ್ಟು ಬರ್ಲಿ ಬೆಚ್ಚ ಬಂದ. ಸರಿ ಇದು ಹಾಕೊಂಡು ಸರಿ ಎಲ್ಲ ಕಾಂಡೆ ತುಕತೆ ಕಾಂಡೆ ತುಕ. ಹಿಟ್ಟು ನೋಡ್ಬೋದು ಹೇಗೆ ಬಂದಿದೆ ಅಂತ ಹೇಳಿ. ಕೆಂಪು ಒಳ್ಳೆ ರಾಗಿ ತರ ಬರ್ತದೆ, ರಾಗಿ ಕಲರ್. ಆದ್ರೆ ಇದು ಕುಚಲಕ್ಕಿ ದಪ್ಪ ಯಾವುದು ದನಂಡವು ಗಿಂಜ ತೆಲ್ಪ ಅಂತಲ್ಲ ಕುಜತ ಒಂದು ಜಾಸ್ತಿ ತೆಳು ಮಾಡಬಾರ್ದು, ದಪ್ಪದಲ್ಲೇ ಇರಬೇಕು. ಎಣ್ಣೆ ಹಚ್ಚುತ್ತಾ ಇದ್ದಾರೆ ಕಾವಲಿಗೆ.
ತೆಳು ಬೇಕಾದ್ರೆ ತೆಳು ಮಾಡ್ಬೋದು, ದಪ್ಪ ಮಾಡಬೇಕಾದ್ರೆ ದಪ್ಪ ಮಾಡ್ಬೋದು. ಮಾಡ್ಬೋದು. ಕಣ್ಣು ಕಣ್ಣು ಬಿತ್ತು. ಬಾಯಿ ಮುಚ್ಚಿಕ. ಹಾಂ ಸರಿ, ಬಾಯಿ ಮುಚ್ಚಿಟ್ಟು ಕಾಯಿಲೆ ಅದು ಚೂರು ಅಂಟೊಂಡು ನಾನು ಚೂರು ಮಗ್ತು ಅಡ್ಡಾಡು. ಹಾಂ ಸರಿ, ಕಲ್ಲರ್ ಕಲ್ಲರ್ ಬರ್ಪುಣು ಮಾತ್ರ ಕಜಾರಿ ಅದು ಅಜ್ಜದು ಲಕ್ಕ ಜಿನ್ನ ಅನ್ನದ ಕಲ್ಲರ್ ಬರ್ಪುಣು ಅವರನ್ನು ನಾನು ಈ ಚೂರು ಕಜಾರಿ ಅದ ಮೆತ್ತನೆ ಹುರ್ದು ಸಲದ ಮಗ್ತು ಅಡ್ಡ ಗಟ್ಟಿ ಹಾಕೊಂಡು ಗಟ್ಟಿ ಹಾಕೊಂಡು. ಸರಿ, ಎರಡು ಸೈಡಲ್ಲಿ ಕಾಯಿಸಿದ್ರೆ ಒಳ್ಳೆ ರುಚಿ ಬರ್ತದೆ, ಕಲ್ಲರ್ ಕೂಡ ಬರ್ತದೆ. ಕಲ್ಲರ್ ನೋಡ್ಬೋದು. ಹಸರಟ್ನ ತಿರುಗೋದು ಅಂಟುಜಿ ನೋಡ್ಬೋದು. ಪಾಡ್ದೆ ಈ ಬೈ ನಿಜ ಕಾಯಿ ನೋಡೋದು. ಹೆಂಚ ಹಾಕೊಂಡು ಈ ಬೈ ಇಂಚ ಹಾಕೊಂಡು ಮಗ್ದು ಅಡ್ಡ ಕಲ್ಲರ್ ಬರ್ಪುಂಡು. ಅದೇ ನೋಡ್ಬೋದು. ಅದ ಕಲ್ಲರ್ ಬರ್ಪುಡ ನೋಡ್ಬೋದು. ಕಲ್ಲರ್ ಬರ್ಪುಡ ನಮ್ಮ ಸೆಟ್ ದೋಸೆ, ಕುಚಲಕ್ಕಿಯ ಸೆಟ್ ದೋಸೆ ಅಂತಾನೆ ಹೇಳ್ಬೋದು. ಬರ್ಪುಡು ಮೇಲೆ ಕಲ್ಲರ್. ಕಲ್ಲರ್ ನೋಡ್ಬೋದು. ನಮ್ಮ ಸೆಟ್ ದೋಸೆ ಹೇಗೆ ಮಾಡ್ತೇವೆ ನೋಡಿ ಆ ಥರ, ಮಾತ್ರ ಕಲರ್ ಚೇಂಜ್ ಬರ್ತದೆ. ಕಲ್ಲರ್ ಚೇಂಜ್ ಆದರೆ ರಾಗಿ ಅಲ್ಲ, ಕುಚಲಕ್ಕಿಯಿಂದ ಮಾಡಿದಂತಹ ದೋಸೆ. ಕಲ್ಲರ್ ನೀವು ಕೂಡ ಟ್ರೈ ಮಾಡಿ ಅಂತೆ. ಎಲ್ಲರೂ ಜಾಸ್ತಿ ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತೇವೆ. ಬೆಳ್ತಿಗೆ ಅಕ್ಕಿಯಲ್ಲಿ ಜಾಸ್ತಿ ಮಾಡ್ತಾರೆ ಸೆಟ್ ದೋಸೆ. ನಾವು ಕುಚಲಕ್ಕಿಯಲ್ಲಿ ಕೆಂಪು ದೋಸೆ ಅಥವಾ ಸೆಟ್ ದೋಸೆ ಅಂತಾನೆ ಹೇಳ್ಬೋದು. ದೋಸೆ ಮಾಡಿದ್ದೇವೆ, ನೀವು ಕೂಡ ಟ್ರೈ ಮಾಡಿ. ಮಾತ್ರ ಅಪ್ಪಾಗ ಜಾಸ್ತಿ ಅಲ್ಲ ಜಾಸ್ತಿ ದಿಪ್ಪೆ ನಾನೇ ಜೇಸುನ ಬೆಚ್ಚದು ಅಪ್ಪ ಓಕೆ ಅಂತಲೇ ಎಡ್ಡೆ ಕಾಯಿಂದ ತಿಂತದ್ದು. ಸರಿ, ಟೇಸ್ಟ್ ಬಂತು ತುಲೆ. ತಿನ್ಕನ ಚಟ್ನಿ ಇಂಚಿನೈತೆ. ಚಟ್ನಿ ತಿಮರೆದ ಚಟ್ನಿ. ಚಟ್ನಿ ಕಡೆಯಿನ ಎಡದರೆ ಎಡೆ ಹಾಪುಂಡು ಎಂಚ ಹಾಪುಂಡು ದೋಸೆ ರುಚಿ. ನಾವು ತಿಮ್ಮರೆ ಒಂದೆಲಗ ಚಟ್ನಿ ತಗೊಂಡಿದ್ದೇವೆ, ಇದು ಮಾಡಿದ್ದೇವೆ. ಅದರ ಜೊತೆಗೆ ದೋಸೆ ಒಳ್ಳೇದಾಗ್ತದೆ. ಉಂಡೋಲ್ ಚಾದಿ ಇತ್ತೆ ತಿನ್ಪೆ. ಸರಿ.